ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದೇವರ ಸಾಮಾಜಿಕ ಜವಾಬ್ದಾರಿದ ಒಟ್ಟುಗು ಭವಿಷ್ಯದ ಭಾರತ ನಮ್ಮ ಮಾತೆರ್ನಲ ಉದ್ದೇಶಾದಿಪ್ಪುಡು ಈ ಬಗೆಟ್ ಪತ್ರಕರ್ತರ ಕಾರ್ಯ ಮಲ್ಪಡೊಂದು ಕರ್ನಾಟಕ ವಿಧಾನಸಭೆತ ಸಭಾಗುರ್ಕಾರ್ಯರು ಯುಟಿ ಖಾದರ್ ಪಂತೆರ ಅಡ್ಡಿಯಾರ್ದ ಸಹ್ಯಾದ್ರಿ ಕ್ರೀಡಾಂಗಣೋಡು ಪತ್ರಕರ್ತೆರ್ನ ರಾಜ್ಯ ಮಟ್ಟದ ಗುಬ್ಬುದ ಕೂಟ ಉದಿಪನ ಮಲ್ತದ 6 ಪಾತಿರಿಯರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಒಟ್ಟು ಸೇರಿಕೆಡ ಕುಡ್ಲ ಅಡ್ಯಾರ್ದ ಸಹ್ಯಾದ್ರಿ ಕಾಲೇಜ್ ಕ್ರೀಡಾಂಗಣೋಡು ವೀರ ಸೈನಿಕ ಕ್ಯಾಪ್ಟನ್ ಪ್ರಾಂಜಲ್ನ ನಿಂಪುಗಾದ ರಾಜ್ಯ ಮಟ್ಟದ ಬ್ರ್ಯಾಂಡ್ ಮಂಗಳೂರು ರೋಹನ್ ಕಪ್ 2024 ಕ್ರಿಕೆಟ್ ಪಂತ ನಡತೊಂದುಂಡು. ಶುಕ್ರವಾರ ವೈಯಗ ದುಂಬತ್ತ ಸಹ್ಯಾದ್ರಿ ದ್ವಾರದ್ದು ಕ್ರೀಡಾಂಗಣಗೂ ಸಾಂಸ್ಕೃತಿಕ ಮೆರವಣಿಗೆ ನಡಪಾಯಿರ. ಉದಿಪನ ಲೇಸಡ್ ಜಿಲ್ಲಾ ಸಂಘದ ಗುರ್ಕಾರ್ಯರ ಶ್ರೀನಿವಾಸ ನಾಯ್ಕ್ ಇಂದಾಜೆ ಎದ್ಕೊಂಡರ ಸಂಘದ ರಾಜ್ಯ ಗುರ್ಕಾರ್ಯರ ಶಿವಾನಂದ ತಗಡೂರು ಗುರ್ಕಾರ್ಮಿಡ ರಾಜ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಪರೀದ್ ಗೊಬ್ಬುದ ಕೂಟನು ಉದಿಪನ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತುಡಾರಬಲ್ ಪತ್ತಾಯರ. ಖಾದರ್ ಫರೀದ್ ಪಾತಿರ್ದ ಸಾಮಾಜಿಕ ಜವಾಬ್ದಾರಿದ ಒಟ್ಟುಗು ಭವಿಷ್ಯದ ಭಾರತ ನಮ್ಮ ಮಾತೆರ್ನಲ ಉದ್ದೇಶಾದಿಪ್ಪೊಡು ಈ ಬಗೆಟ್ ಪತ್ರಕರ್ತೆರು ಕಾರ್ಯ ಮಲ್ಪಡೊಂದು ಪಂಡ್ಯರ. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪಾತಿರ್ದು ಗೊಬ್ಬುದ ಕೂಟುಗೆ ಡಿಪ್ಪಬೇಕೇರ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಟ್ರೋಫಿ ಉದಿಪನ ಮಲ್ತೆರ. ಶಾಸಕರು ವೇದವ್ಯಾಸ ಕಾಮತ್ ಪ್ರದರ್ಶನ ಪಂತ ಉದಿಪನ ಮಲ್ತೆರ. ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಮಂಜುನಾಥ ಭಂಡಾರಿ ಬ್ರ್ಯಾಂಡ್ ಮಂಗಳೂರು ಫಲಕ ಉದಿಪನ ಮಲ್ತೆರ. ರೋಹನ್ ಕಾರ್ಪೊರೇಷನ್ ಆಡಳಿತ ನಿರ್ದೇಶಕರ ರೋಹನ್ ಮಂತೆರ ಕ್ರೀಡಾ ಸಂಚಿಕೆ ಬಿಡುಗಡೆ ಮಲ್ತೆರ. ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್ ಮೆರವಣಿಗೆನ ಉದಿಪನ ಮಲ್ತೆರ. ಎಂಆರ್ಜಿ ಗ್ರೂಪ್ ಗುರ್ಕಾರ್ಯರ ಕೆ ಪ್ರಕಾಶ್ ಶೆಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತೆರ. ಮೇಯರ್ ಸುಧೀರ್ ಶೆಟ್ಟಿ ಕಾರ್ಟೂನ್ ಪ್ರದರ್ಶನ ಉದಿಪನ ಮಲ್ತೆರ. ಜಾಗತಿಕ ಬಂಟೆರ್ನ ಸಂಗಲನ ಒಕ್ಕೂಟದ ಗುರ್ಕಾರ್ಯರ ಐಕಳ ಹರೀಶ್ ಶೆಟ್ಟಿ ಪಥ ಸಂಚಲನ ಉದಿಪನ ಮಲ್ತೆರ. ಸಂಘದ ರಾಜ್ಯ ಪ್ರಧಾನ ಕಾರ್ಯಂತರ ಮದನಗೌಡ ಕ್ಯಾಪ್ ಕೈಪಗತೆರ. ಕೆಐಒಸಿಎಲ್ದ ಗುರ್ಕಾರ್ಯರ ಸ್ವಾಮಿನಾಥನ್ ದಕ್ಷಿಣ ಕನ್ನಡ ಬಸ್ ಯಜಮಾನ್ಯರ್ನ ಸಂಘದ ದುಂಬುದ ಗುರ್ಕಾರ್ಯರ ದಿಲ್ರಾಜ್ ಆಳ್ವ ರಾಜ್ಯ ಸಂಘದ ಪ್ರಧಾನ ಕಾರ್ಯಂತರ ಜಿಸಿ ಲೋಕೇಶ ರಾಜ್ಯ ಕಾರ್ಯ ಸಮಿತಿ ಸದಸ್ಯರ ಬಾಳ ಜಗನ್ನಾಥ ಶೆಟ್ಟಿ ಇಬ್ರಾಹಿಂ ಅಡಕಸ್ಥಳ ಪತ್ರಿಕಾ ಭವನ ಟ್ರಸ್ಟ್ ಗುರ್ಕಾರ್ಯರ ರಾಮಕೃಷ್ಣ ಆರ್ ಹಿರಿಯ ಪತ್ರಕರ್ತರ ಮನೋಹರ ಪ್ರಸಾದ್ ಗೊಬ್ಬುದ ಕೂಟದ ಸಂಚಾಲಕರ ಅನ್ನು ಮಂಗಳೂರು ಪಾಲ್ಗೊಂಡರ. ಪ್ರಧಾನ ಕಾರ್ಯಂತರ ಜಿತೇಂದ್ರ ಕುಂದೇಶ್ವರ ಸೊಲ್ಮೆ ಸಂದಯರ ಸಂಘದ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರ ಪಿಬಿ ಹರೀಶ್ ರೈ ಕಾರ್ಯಕ್ರಮ ಸುಧಾರಿಸಿರ. ಕ್ರೀಡೆ ಯಾವಾಗಲೂ ಸೌಹಾರ್ದ ಪ್ರೀತಿಗೆ ಸಂಕೇತವಾಗಿ ಕ್ರೀಡೆ ಇರುವಂಥದ್ದು. ಕ್ರೀಡೆಯ ಮುಖ್ಯ ಉದ್ದೇಶ ಹಿಂದಿಂದಲೂ ಬಂದದಿನ ಅಂತ ಹೇಳಿದರೆ ನಮ್ಮ ಜಂಜಾಟದಲ್ಲಿ ನಮ್ಮ ಒತ್ತಡದಲ್ಲಿ ನಮ್ಮ ಇಂಜಿನಿತ ವಿಚಾರಗಳನ್ನು ಬದಿಗಿಟ್ಟುಕೊಂಡು ನಾವೆಲ್ಲ ಒಂದೇ ರೀತಿಯಿಂದ ಒಂದೇ ಕಡೆಯಿಂದ ಭಾವನೆ ಮುಖಾಂತರ ಆಡುವಂತಹ ಸೌಹಾರ್ದತೆ ಪ್ರೀತಿಯ ಸೋದರತೆ ಇವತ್ತು ಆಟವಾಗಿದೆ. ಅದರಲ್ಲಿ ತಾವು ಇವತ್ತು ಕ್ರಿಕೆಟ್ ಆಯ್ಕೆ ಮಾಡಿರುವುದು ಎಲ್ಲರಿಗೂ ಬಹು ಜನಪ್ರಿಯವಾಗಿರುವಂಥ ಮತ್ತು ಯುವಕರಿಗೆ ಮೆಚ್ಚಿಸುವಂಥ ಮತ್ತೊಂದು ಮೆಚ್ಚುವಂಥ ಕಾರ್ಯಕ್ರಮ ಇವತ್ತು ಆಗಿದೆ. ಪತ್ರಕರ್ತರು ರಾಜಕೀಯವಾಗಿ ಸಾಮಾಜಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಗ್ರಾಮ ವಾಸ್ತವ್ಯವೆಲ್ಲ ಸೇರಿಕೊಂಡು ಜನರ ಮಧ್ಯೆ ಬೆರೆತುಕೊಂಡು ಜನರಿಗೆ ಒಂದು ನಿಕಟವಾದ ಸಂಪರ್ಕ ಮತ್ತು ಸಂಪರ್ಕದ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಿರುವಂತಹ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರನ್ನು ಬರೀ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪತ್ರಕರ್ತರ ಇವತ್ತಿನ ಈ ಏನು ಕ್ರಿಕೆಟ್ ಪಂದ್ಯಾವಳಿ 3 ದಿವಸಗಳ ಕ್ರಿಕೆಟ್ ಪಂದ್ಯಾವಳಿ ಇದು ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಮೂಡಿ ಬರಲಿ ಅನ್ನುವಂಥದ್ದನ್ನು ನಾನು ಹಾರೈಸ್ತೇನೆ. ಇವತ್ತು ಸುಮಾರು 27 ಪಂದ್ಯಾಟಗಳಲ್ಲಿ ಭಾಗವಹಿಸುವ ತಂಡಗಳಿವೆ. ಆ ತಂಡಗಳೆಲ್ಲರೂ ಇವತ್ತು ಏನು ರಾಜ್ಯದಲ್ಲಿ ಎಲ್ಲೇ ಕ್ರಿಕೆಟ್ ಪಂದ್ಯಾವಳಿ ಅಥವಾ ಪಂದ್ಯ ಬೇಟೆ ನಡೆದರೆ ಅದು ಇಲ್ಲಿ ಇವತ್ತು ನಡೆದಂಥ ಪಂದ್ಯಾವಳಿಗೆ ಸರಿಸಮಾನವಾಗಿ ಮೂಡಿ ಬಾರದಿರಲಿ. ಆ ರೀತಿಯಲ್ಲಿ ಮಂಗಳೂರಿನ ಗೌರವವನ್ನು ಇಡೀ ರಾಜ್ಯದ
ಪತ್ರಕರ್ತರು ಎಲ್ಲರೂ ಪ್ರಸರಿಸಲಿ ಅನ್ನುವಂಥ ಶುಭಕಾಮನೆಯೊಂದಿಗೆ ನನ್ನ ಮಾತನ್ನು ಕನ್ನಡ ಬೊಕ ತುಳು ಭಾಷೆದ ಹಿರಿಯ ವಿದ್ವಾಂಸರು ಕವಿ ಸಾಹಿತಿ ಯಕ್ಷಗಾನ ಪ್ರಸಂಗ ಬರೆಪುನರ್ ಡಾಕ್ಟರ್ ಅಮೃತ ಸೋಮೇಶ್ವರ ಶನಿವಾರ ಕಾಂಡ ಉಳ್ಳಾಲದ ಸೋಮೇಶ್ವರದಾರನ ಎಲ್ಲಡು ತೀರಿಯರು ಅರಿಗ್ 88 ವರ್ಷ ಪ್ರಾಯ ದಂಗದಿತ್ತಂಡು. ಉಳ್ಳಾಲ ತಾಲೂಕದ ಅಡ್ಕಡು ವಾಸ ಮಲ್ತು ನಿತ್ಯನ ಡಾಕ್ಟರ್ ಅಮೃತ ಸೋಮೇಶ್ವರ ರಾಜಮಾರ್ಗ 4 ಸಾಲಾನಗ ಅಡ್ಕಡ್ದು ಸೋಮೇಶ್ವರಗೂ ಜಾಗಿ ಬದಲ್ತದ ಅರೆನ ಒಲುಮೆ ಇಲ್ಲಡು ವಾಸ ಮಲ್ತೊಂದಿತ್ತೆರ. 1935 ಪುಟ್ಟಿದಿನ ಅಮೃತರಿಗೆ 88 ವರ್ಷ ಪ್ರಾಯ ಆದಿತ್ತಂಡ. ಜನಪದ ವಿದ್ವಾಂಸರು ಕತೆ ಬರೆಪುನಾರು, ಕವಿತೆ ಬರೆಪುನ ಕವಿ, ಯಕ್ಷಗಾನ ಪ್ರಸಂಗ ಬರೆಪುನಾರಾದ ಬಾರಿ ಪುದರ್ ಮಲ್ತದಿನ ಅಮೃತರಿಗೆ ಕುಡ್ಲ ವಿಶ್ವವಿದ್ಯಾನಿಲಯ ಮರ್ಯಾದೆ ಡಾಕ್ಟರೇಟ್ ಪದವಿ ಕೊಡ್ದಿತ್ತಂಡ. ಇಲ್ಲಲ್ದ ಭಾಷೆ ಮಲಯಾಳಿ ಆದಿತ್ತಂಡಲ ಆರು ತುಳು ಕನ್ನಡ ಭಾಷೆಡು ಮಾಮಲ್ಲ ಸಾಧನೆ ಮಲ್ತಿನಾರು ಆದಿತ್ಯರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಶತಮಾನೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿದ ಭಾಷಾ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿದ ಗೌರವಶ್ರೀ ಪ್ರಶಸ್ತಿ, ಕುಂಬ್ಳೆ ಪಾರ್ತಿಸುಬ್ಬ ಪ್ರಶಸ್ತಿ ಇಂಚ ಅವ್ಯತೋ ಮರ್ಯಾದೆಗೆ ಸಂದಿದಿನ ಅಮೃತ ಸೋಮೇಶ್ವರ ಶನಿವಾರ ಕಾಂಡೆ ಸೋಮೇಶ್ವರದ ಒಲುಮೆ ಇಲ್ಲಡು ತೀರಿಯರ. ಬೊಡೆದಿ ನರ್ಮದಾ ಬೊಕ್ಕ ಇರುವೇರ ಮಗನಕ್ಲು ಚೇತನ್ ಸೋಮೇಶ್ವರ ಬೊಕ್ಕ ಜೀವನ್ ಸೋಮೇಶ್ವರ ಮೆಕ್ಲಿನ ಆರು ಅಗತದೇರ. ತುಳುನಾಡದ ಮಾಮಲ್ಲ ವಿದ್ವಾಂಸರಾದ ಮಲ್ಲ ಮಟ್ಟದ ಸಾಧನೆ ಮಲ್ತದ ದೇವೇರ್ನ ಪಾದ ಸೇರ್ನ ಡಾಕ್ಟರ್ ಅಮೃತ ಸೋಮೇಶ್ವರಿಗೆ ನಮ್ಮ ಕುಡ್ಲ ಚಾನೆಲ್ ಕೂಟ ಶ್ರದ್ಧಾಂಜಲಿ ಸಂದ ಒಂದುಂಡು. ಶಾಲೆ ಜೋಕ್ಲಿನ ಲೆತ್ತೊಂದು ಬರ್ಪುನ ಮಾತಾ ಬಗೆತ ಗಾಡಿಲೆನ ಡ್ರೈವರ್ಲು ಬೊಕ ಸಾಯದಕ್ಲು ಪೊಲೀಸರೆಡ್ದೆತೊನ್ನ ಎಡ್ಡೆ ನಡೆತದ ಪ್ರಮಾಣ ಪತ್ರ ಸಂದಾವನೆಯನ್ನು ಶಾಲಾ ಶಿಕ್ಷಣ ಇಲಾಖೆ ಕಡ್ಡಾಯ ಮಲ್ದಂಡು. ಶಾಲೆ ಜೋಕ್ಲಿನ ಲೆತ್ತೊಂದು ಬರ್ಪುನ ಡ್ರೈವರ್ಲು ಬೊಕ ಸಾಯದಕ್ಲು ಪೊಲೀಸರೆಡ್ದೆತೊನ್ನ ಎಡ್ಡೆ ನಡಕೆದ ಪ್ರಮಾಣ ಪತ್ರ ಸಂದಾವನೆಯನ್ನು ಕಡ್ಡಾಯ ಮಲ್ತಿನ ಶಾಲಾ ಶಿಕ್ಷಣ ಇಲಾಖೆ ಆಯ್ನ ವಿದ್ಯಾರ್ಥಿಲಿನ ಸಾಧನೆ ಟ್ರ್ಯಾಕಿಂಗ್ ಸಿಸ್ಟಮ್ ಪೋರ್ಟಲ್ಡ್ ಅಪ್ಲೋಡ್ ಮಲ್ಪಡೊಂದು ಸುತ್ತೋಲೆನ ಪಿತಡ್ಪಾದಂಡು. ಶಾಲೆ ಗಾಡಿಲೆಡು ಜೋಕ್ಲಿನ ಮಿತ್ತ ದೌರ್ಜನ್ಯ ಕೇಸ್ ಹೆಚ್ಚೊಂದು ಪುನೇರ್ದ ಅವರ ಕಡ್ಡಾಯವಾದ ಪೊಲೀಸರೆಡ್ದು ಪಡೆಯಿನ ಪ್ರಮಾಣದೋಲೆಂದೆ ತೊನೆರ ಶಾಲೆ ಆಡಳಿತ ಮಂಡಳಿಗೆ ಇಲಾಖೆದ ಕಮಿಷನರ್ ಸುತ್ತೋಲೆಡು ತಿರಿಪಾದಿರ. ಶಾಲೆ ಗಾಡಿಲೆಂತುವನ ಡ್ರೈವರ್ ಬೊಕ್ಕ ಸಾಯದಕ್ಲು ಕಾಂಡೆ ಜೋಕ್ಲೆನ ಶಾಲೆಗೆ ಲೆತ್ತೊಂದು ಬನ್ನಗ ಬೊಕ್ಕ ಇಲ್ಲಡೆ ಬುಡ್ನೇರ್ದ ಬೊಕ್ಕ ಶಾಲೆಗೆ ವಾಪಸ್ ಬತ್ತದ ಶಾಲೆ ಮುಖ್ಯಸ್ಥರನ ಎದುರುಡೆ ಹಾಜರಿ ಬುಕ್ಗುಗ ಕಡ್ಡಾಯವಾದ ದಸ್ಕತ್ ಪಾಡುಡು ಇಂಚ ಸುತ್ತೋಲೆಡು ತಿರಿಪಾದಂಡು. ಸಾರಿಗೆ ಸೇವೆಲೆಗಾದ ಶಾಲೆಲು ರಕ್ಷಣದ ಮಾರ್ಗಸೂಚಿಲೆನ ಪಾಲನೆ ಮಲ್ಪಾನಂದು ಪಿಂದೊನ್ನವು ಅವು ಕ್ಷೇತ್ರ ಶಿಕ್ಷಣಾಧಿಕಾರಿಲನ ಜವಾಬ್ದಾರಿ ಆದಿತ್ತದ. ಶಾಲೆಲಿಗೆ ಹೋದು ರಕ್ಷಣೆ ಬಗ್ಗೆ ನಿಗಂಟು ಮಲ್ತೊನೋಡು. ಶಾಲೆ ಆಡಳಿತ ಮಂಡಳಿ ಇವರಲ್ಲೇನು ವರ್ಷಲ ಬಿಇಒಲೆಗೆ ಕೊರಡೊಂದು ಸೂಚನೆ ಕೊಡ್ತುಂಡು. ಇತ್ತ ಕುಡ್ಲ ಸ್ಮಾರ್ಟ್ ಸಿಟಿ ಆತಂಡ ಮಾರ್ಗ ಅಗೆಲ ಆತಂಡ ಓಲು ತುಂಡಲ ಮರ ಕಟ್ತದ ಕಾಂಕ್ರೀಟ್ ಕಟ್ಟೋಣ ತರೆದಿರ್ತದಂಡ. ಶಾಲೆದ ಗೊಬ್ಬುದ ಮೈದಾನಲೆಗ್ಲ ಕೊರತೆ ಆತಂಡ. ಇತ್ತಿನ ಎಳ್ಯ ಮೈದಾನಲ್ಲ ಒಯ್ತೊಂಡ ಎಂಚ ಇತ್ತೆ ಆ ಬಗೆಟ್ಟು ಒಂಜಿ ಬರದೆ. ಕುಡ್ಲದ ಸರಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಬೊಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಫೀಸ್ ಸುತ್ತಕ್ಕೆ ಬರ್ಪುನ ಹಂಪನಕಟ್ಟದ ಅಭ್ಯಾಸಿ ಪ್ರೌಢಶಾಲೆ ಬೊಕ ಪ್ರಶಿಕ್ಷಣಾರ್ಥಿಲು ಸೇರಿದ ಪ್ರತಿಭಟನೆ ನಡಪೊಂದುಲ್ಲೆರ್. ಕಲ್ಪನೆತ ಒಟ್ಟುಗು ಗೊಬ್ಬುದ ಮೈದಾನ ಅಗತ್ಯ ಒಪ್ಪುನ ಗೊಬ್ಬುದ ಮೈದಾನನೆ ಕಿನ್ಯ ಐಕ್ಲ ಇತ್ತ ಇಂಟರ್ಲಾಕ್ ಪಾಡ್ಯರೆ ಆಡಳಿತ ವರ್ಗ ದುಂಬು ಬೈತನ ಅಂಚಾದ ಬರುವ ಕಲ್ಪನಕ್ಲು ಪ್ರತಿಭಟನೆ ನಡಪೊಂದುಲ್ಲೆರ್. ಇಂಟರ್ಲಾಕ್ ಪಾಡ್ನ ಮೈದಾನಡು ಗೊಬ್ಬುಂಡ ಪೆಟ್ಟಾಪುಂಡು. ಮುಲ್ಪದ ಮೈದಾನ ಒಯ್ತೊಂಡೆ ಎಂಕ್ಲು ಓಡಿಗೆ ಪೋಡು ದಯಮಲ್ತು ಒಯ್ತದೆ ಪಡೆಂದು ಬರವು ಕಲ್ಪನಕ್ಲು ತಂಕ್ಲಿನ ಸಮಸ್ಯೆಯನ್ನು ಪಂಡುಂಡೆರ್. ನಗರದ ಕೇಂದ್ರ ಮೈದಾನ ಕೈತಲೆ ಉಂಡು ಆಂಡ ಟ್ರಾಫಿಕ್ ಒತ್ತಡದ ನಡುಟು ಮಾರ್ಗ ಕಡತುಪೋದು ಗೊಬ್ಬೆರೆ ಜೋಕ್ಲೆಗೆ ಕಷ್ಟ ಅಪಾಯಗೂ ಸಾಧ್ಯ ಅಂಚಾದ ಮುಲ್ಪದ 5 ಸೆಂಟ್ಸ್ ದಾತ ಜಾಗೆನು ಗೊಬ್ಬುದ ಮೈದಾನಗೂ ದೆತ್ತದಿಲೆಂದು ಕಲ್ಪನಾ ಜೋಕ್ಲು ಒತ್ತಾಯ ಮಲ್ದೆರ್. ಸಂಬಂಧಪಟ್ಟಿನಕ್ಲು ಬರವು ಕಲ್ಪವನಕ್ಲನ ಈ ಕಾಳಜಿಗೆ ಒತ್ತು ಕೊರಡಾತಂಡು.
RT ಪ್ರಕಾರ ಪ್ರತಿಯೊಂದು ಶಾಲೆಗೂ ಗ್ರೌಂಡ್ ಇರಲೇಬೇಕು. ನಮಗಿರೋದು ಇಷ್ಟೇ ಗ್ರೌಂಡು. ಅವ್ರು ಇಂಟರ್ಲಾಕ್ ಹಾಕೋದೇ ನಿಜ ಆದರೆ ನಾವು ಎಷ್ಟು ಗ್ರೌಂಡ್ ಬೇಕೋ ನಮಗೆ ಅಷ್ಟು ಮಾರ್ಕ್ ಮಾಡಿ ಕೊಡ್ತೇವೆ. ಬಾಕಿದಕ್ಕೆಲ್ಲ ಅವರು ಇಂಟರ್ಲಾಕ್ ಹಾಕಲಿ. RT ಪ್ರಕಾರ ಸ್ಪಷ್ಟ ಉಲ್ಲಂಘನೆ ನಿಯಮ ಇದು. ಯಾಕೆಂದರೆ ನಾವು ಅಷ್ಟು ಸಹ ಪೊಲೀಸ್ನವ್ರು ಬಂದು ಸಹ ಹೇಳಿ ಆಗಿದೆ ಹಾಕಬೇಡಿ ಅಂತ. ನಾವು ಅಲ್ಲಿ ಮುಂದೆ ಹೋಗಿದ್ದೆ, ಇವರು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಹೇಳಿದರೆ ಏನೋ ಬರೆದು ಕೊಡಿ ಅದು ಅಂತ ಹೇಳ್ತಾರೆ. ನಾವಿಲ್ಲಿ ಬರುವುದೇ ಬಡ ಮಕ್ಕಳು, ಅದರಲ್ಲೂ ಇಲ್ಲೂ ಮೇಲೆ ಬರಲಿಕ್ಕೆ ನಮಗೊಂದು ಅವಕಾಶ ಕೊಡದೇ ಇದ್ದರೆ ನಾವು ಇನ್ನೆಂತ ಮಾಡಬೇಕು? ಈಗ ಕಲಿದೇ ಇದ್ರೆ ಇನ್ನು ಮುಂದೆ ಹೋಗಿ ಆದಮೇಲೆ ಕಲೀಲಿಕ್ಕಾಗತ್ತಾ? ಇವತ್ತು ನೀವಿಲ್ಲಿ ನೋಡ್ಬೋದು, ಅವರಿಗೆ ಆಲ್ರೆಡಿ ಇರುವಂತಹ ಆಟದ ಮೈದಾನ ಅನ್ನೋದು ತುಂಬ ಚಿಕ್ಕದು. ಅದರಲ್ಲೇ ಅವರಿಗೆ ಆಟ ಆಡಲಿಕ್ಕೆ ಸಾಧ್ಯ ಆಗದಂತಹ ಒಂದು ಪರಿಸ್ಥಿತಿ ಇದೆ. ಅದರ ಮಧ್ಯೆ ಆ ಆಟದ ಮೈದಾನಕ್ಕೂ ಕೂಡ ಯಾವುದೋ ಕಾನೂನಿನ ಹೆಸರು ಹೇಳಿ, ಯಾವುದೋ ಯೋಜನೆಗಳ ಹೆಸರು ಹೇಳಿ ಇವತ್ತು ಇಂಟರ್ಲಾಕ್ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನವನ್ನು ಮಾಡ್ತಿರುವ ಸಂದರ್ಭದಲ್ಲಿ ಇಲ್ಲಿ ಯಾರು ಅದರ ಫಲಾನುಭವಿಗಳು ಅಂತೇಳಿ ಹೇಳ್ತಾ ಇದ್ದಾರೋ ಆ ವಿದ್ಯಾರ್ಥಿಗಳೇ ಬಂದು ತಡೀತಾ ಇದ್ದಾರೆ. ನಮಗೆ ಆಟ ಆಡಲಿಕ್ಕೆ ಮೈದಾನವೇ ಇಲ್ಲ, ಇರುವಂತಹ ಸ್ವಲ್ಪ ಮೈದಾನಕ್ಕೆ ಕೂಡ ನೀವು ಇಂಟರ್ಲಾಕ್ ಹಾಕಿದರೆ ಹೇಗೆ ಅಂತ. ನೀವಿಲ್ಲಿ ನೋಡಿದರೆ ಕಾಣ್ಬೋದು, ಕೇವಲ ಒಂದು 5-6 ಸೆನ್ಸಿನಷ್ಟು ಸ್ಥಳ ಇರೋದು ಮಕ್ಕಳಿಗೆ ಆಟ ಆಡಲಿಕ್ಕೆ. RT ಆ್ಯಕ್ಟಿನ ಪ್ರಕಾರ ಆ ಸ್ಥಳ ಅನ್ನೋದೇ ತುಂಬ ಕಡಿಮೆ ಅಥವಾ ಸಾಕಾಗದಂತಹ ಸ್ಥಳ. ಅದರ ಮಧ್ಯೆ ಅದರ ಮೇಲೆ ಇಂಟರ್ಲಾಕ್ ಹಾಕುವುದು ಅಂತ ಹೇಳುವುದು ತುಂಬ ಮಕ್ಕಳಿಗೆ ಮಾಡುವಂತಹ ತುಂಬ ಅನ್ಯಾಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬರಬಡ್ತು ಬಜ್ಜಿ ಡಾಕ್ಟರ್ ಇಂಜಿನಿಯರ್ಲೆನ್ ತಯಾರು ಮಲ್ಪನವು ಅತ್ತ ರಾಷ್ಟ್ರ ಭಕ್ತರನ್ನು ತಯಾರು ಮಲ್ಪಡೊಂದು ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಪಂತ್ಯರ ನರಿಮೊಗ್ಗೇರ್ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಡ್ ರಾತ್ರಿ ಬುಲ್ಪುದ ಗುಬ್ಬುದ ಕೂಟದ ಉದಿಪನಲ್ಲಿಸಿದ 6 ಪಾತಿರಿಯರು. ನರಿಮೊಗೇರ್ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಡ್ ಶಿಶು ಮಂದಿರ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಬಕ ಪ್ರೌಢಶಾಲೆಲಿನ ರಾತ್ರಿ ಬುಲ್ಪದ ಗುಬ್ಬುದ ಕೂಟ ವರ್ಷದಲ್ಲಿ ಗುರುವಾರ ನಡೆತಂಡ. ಶಾಲೆದ ಸಂಚಾಲಕರು ಭಾಸ್ಕರ ಆಚಾರ್ ಹಿದಾರ್ ಎತ್ಕೊಂಡರ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತ್ರದ ಲಾರ್ಡ್ ಮೆಖಾಲಿಡ್ದು ಬಕ್ಕ ಬದುಕಗಾದ ಬರವು ಬತ್ತಂಡ ಅಂಡ್ ಭಾರತೀಯ ಬರುವುದ ಕ್ರಮಟು ಜ್ಞಾನದ ಬುಲೆಚಿಲ್ಗಾದ ಬರವು ಬತ್ತಂಡ ಬರವುಡ್ದು ಬಜ್ಜಿ ಡಾಕ್ಟರ್ ಇಂಜಿನಿಯರ್ಲೆನ ಕಟ್ಟುನತ್ ರಾಷ್ಟ್ರಭಕ್ತರನ್ನು ಕಟ್ಟುಡೊಂದು ಪಂಡ್ಯರ. ಒಡಿಪು ಪುತ್ತಿಗೆ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಸುಶೀಂದ್ರ ತೀರ್ಥ ಆಶೀರ್ವಚನ ಕೊರಿಯರ. ನರಿಮೊಗೀರ್ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಲನ ಗುರುಕಾರ್ಯರ ಜಯರಾಮ ಕೆದಿಲಾಯ ಗುರುಕಾರ್ಮೆ ವಹಿಸ್ತಿದ್ದಾರ. ಸಾಮಾಜಿಕ ಕಾರ್ಯಕರ್ತೆಯರ ಅರುಣ್ ಕುಮಾರ್ ಪುತ್ತಿಲ, ಚೆನ್ನರಾಯ ಪಟ್ಟಣದ ಉದ್ಯಮಿ ಉಮಾಶಂಕರ್ ಪಾಲ್ದಿತ್ತುಂಡ್ಯರ. ಬಯ್ಯ ಹಾಜರಿಡ್ದು ಬಕ್ಕ ಸಾಂಸ್ಕೃತಿಕ ಬಕ್ಕ ಸಾಹಸ ಪ್ರದರ್ಶನ, ಯಕ್ಷಗಾನ ಆಧಾರದ ನೃತ್ಯ ರೂಪಕ, ಸಮೂಹ ನೃತ್ಯ, ಯೋಗಾಸನ, ಕರಾಟೆ, ರೂಪಿಕಾ ಸಮತೋಲನ, ಸೂಟು ಸಾಹಸ, ಕೋಲಾಟ, ಗೋಪುರ ಮಲ್ಲಕಂಬ, ತಾಲೀಮು, ಸೈಕಲ್ ಸಾಹಸ, ದೀಪಾರತಿ ನಡೆತಂಡ. ಕೃಷ್ಣನ ಗುರುಗಳಾದಂತಹ ಸಾಂದೀಪನಿಯ ಒಂದು ಆಶೀರ್ವಾದದಲ್ಲಿ ಹೆಸರಿನಲ್ಲಿ ನಡೀತಕ್ಕಂತಹ ಈ ದೊಡ್ಡ ವಿದ್ಯಾಲಯ, ಪ್ರತಿಷ್ಠಿತವಾದಂತಹ ವಿದ್ಯಾಲಯ ಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರವಾಗಿದ್ದು ನೀವೆಲ್ಲ ಸೇರಿ ಈ ಒಂದು ವಿದ್ಯಾಲಯವನ್ನು ನಾವೆಲ್ಲರೂ ಹೆಮ್ಮೆ ಪಡುವ ರೀತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇರುವುದಕ್ಕೂ ಕೂಡ ನಿಮ್ಮನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ, ಮೌಲ್ಯಾಧಾರಿತ ನೈತಿಕತೆಯ ಸಂಸ್ಕಾರಯುತವಾಗಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣದ ಜೊತೆಗೆ ರಾಷ್ಟ್ರ ಧರ್ಮವನ್ನು ತಿಳಿಸ್ತಕ್ಕಂಥ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಗ್ರಾಮೀಣ ಪ್ರದೇಶದ ನಡೆಸ್ತಕ್ಕಂಥ ಸಾಂದೀಪಿನಿ ವಿದ್ಯಾಸಂಸ್ಥೆ ಒಂದು ಅಂತ ಹೇಳ್ತಾ ಇದರ ಇಡೀ ತಂಡಕ್ಕೆ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಲಾರ್ಡ್ ಮೆಕಾಲೆ ನಂತರ ಈ ದೇಶದಲ್ಲಿ ಶಿಕ್ಷಣದ ಪದ್ಧತಿಗಳು ಬದುಕಿಗಾಗಿ ಶಿಕ್ಷಣ ಬಂತು. ಆದರೆ ಭಾರತೀಯ ಶಿಕ್ಷಣದಲ್ಲಿ ಜ್ಞಾನದ ವಿಕಸನಕ್ಕೋಸ್ಕರ ಶಿಕ್ಷಣ ಅನ್ನತಕ್ಕಂಥ ನಂಬಿಕೆಗಳಿದ್ದವು, ಆ ರೀತಿಯ ಶಿಕ್ಷಣಗಳಿವೆ. ಹಾಗಾಗಿ ನೈತಿಕತೆಯನ್ನು ತೋರಿಸ್ತಕ್ಕಂತಹ ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಭಾರತೀಯ ಶಿಕ್ಷಣ ಜೊತೆಗೆ ಪರಂಪರೆಗಳನ್ನು ತಿಳಿಸ್ತಕ್ಕಂಥದ್ದಾಗಬೇಕಾಗಿದೆ. ಕೇವಲ ಡಾಕ್ಟರ್ ಇಂಜಿನಿಯರ್ಗಳ ನಿರ್ಮಾಣ ಅಲ್ಲ, ರಾಷ್ಟ್ರ ದೃಷ್ಟಾರ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಚಿಂತನೆ ಅಡಿಯಲ್ಲಿ ಸಾಂದೀಪನಿ ವಿದ್ಯಾಸಂಸ್ಥೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ.
ಡಾಕ್ಟರು ಇಂಜಿನಿಯರ್ಗಳ ಜೊತೆ ರಾಷ್ಟ್ರಭಕ್ತರ ನಿರ್ಮಾಣವನ್ನು ಮಾಡಿದೆ ಅಂತ ಹೇಳ್ತಾ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಮುಸ್ಲಿಂ ಸಮುದಾಯದ ಮಿತ್ತ ಭೇದ ಭಾವ ರೀತಿಡ್ ತೂವೊಂದುಪ್ಪುನ ಸರ್ಕಾರದ ನೀತಿಗೆದುರಾದ ಕಾರ ನಡಪು ಜಾಥಾ ಬೊಕ ಪ್ರತಿಭಟನೆ ಶುಕ್ರವಾರ ಕುಡ್ಲಡ್ ನಡೆತಂಡು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಡಪಾಯಿನ ಪ್ರತಿಭಟನೆಡು ಪಾಕ ಜನ ಕಾರ್ಯಕರ್ತರು ಪಾಲ್ಗೊಂಡರು. ಸರ್ಕಾರದ ಭೇದ ಭಾವ ನೀತಿಗೆದುರಾದ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಪ್ರತಿಭಟನೆ ಕಾರ್ನಾಟಕ ಜಾಥಾ ಅಟ್ಟಣೆ ಮಲ್ದಿತ್ತಂಡು ಪಾಕಜನ ಕಾರ್ಯಕರ್ತರು ಪಾಲ್ದಿತ್ತೊಂದು ಸರ್ಕಾರದ ನೀತಿಗೆ ಧಿಕ್ಕಾರ ಘೋಷಣೆ ಪಾಡಿಯರು. ಸರ್ಕಾರ ಆಡಳಿತಗು ಬತ್ತದ 80 ತಿಂಗಳ ಆಂಡಲ ಮುಸ್ಲಿಂ ಮೀಸಲಾತಿ ವಿಚಾರ ಸುದ್ದಿಜ್ಜೆಂದು ಪ್ರತಿಭಟನೆಡು ದೂರಿಯರು. ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಡು ಮುಸ್ಲಿಮರಿಗೆ ರಡ್ಡು ಬೀತಾಡಿಟ್ಟು ಮೀಸಲಾತಿ ಕೊರ್ಪ ಪಣದಿತ್ತಾಯನು ಮರೆತು ಬಿಡ್ತುನೊಂದು ಪ್ರತಿಭಟನೆಡು ಎವರತು ಜಾಯಿರು. SDPI ರಾಜ್ಯ ಪ್ರಧಾನ ಕಾರ್ಯಂತರ ಭಾಸ್ಕರ ಪ್ರಸಾದ್ ಪಾತಿಳ್ದು BJP ಅಕ್ಕೇರಿಗೆ ಮಲ್ತಿನ ತಪ್ಪುಲೆಡ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬತ್ತಂಡು BJP ಸರ್ಕಾರದ ಎತ್ತಪಾಡಿನ ಮುಸ್ಲಿಂರನ್ನ ರಿಸರ್ವೇಷನ್ ಆನಿ ಕೋರ್ಟ್ ತಡಿತಂಡು ಅಣ್ಣ ಕಾಂಗ್ರೆಸ್ ಅಧಿಕಾರಕ್ಕೆ ಬತ್ತಂಡು ಐನು ಸರಿ ಮಲ್ಪಂದು ಪಂಡ್ಯರು ಅಣ್ಣ ಮನಿಪಂದೆ ಕುಲ್ಲುದೇರು ಮುಸ್ಲಿಂ ಮೀಸಲಾತಿ ಬಗೆಟ್ ಸರ್ಕಾರ ಎಂಚಿನ ಕ್ರಮದ ತೊಂದೊಂದು ಅರ ಪ್ರಶ್ನೆ ಪಾಡಿಯರು. SDPI ಜಿಲ್ಲಾ ಗುರುಕಾರ್ಯರು ಅನ್ವರ್ ಸಾದತ್ ಬಜತ್ತೂರು, ಜಿಲ್ಲಾ ಪ್ರಧಾನ ಕಾರ್ಯಂತರ ಜಮಾಲ್ ಜೋಕಟ್ಟೆ, ಅಕ್ಬರ್ ಅಬುಬಕರಿಂಚ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಬಟ್ಟನ ಬಂಧನ ಮಾಡುವೆನೆನ್ನುತ್ತ ಕೋಟಲೆ ಇಲ್ಲ ಎಂದ್ರಲ್ಲ, ಕೋಟಲೆ ಇಲ್ಲ ಎಂದ್ರಲ್ಲ. ಯಾರ ಮೇಲೆ 107 ಸೆಕ್ಷನ್ ಹಾಕಬೇಕು? 107 ಸೆಕ್ಷನ್ ಹಾಕಬೇಕಾದಂಥದ್ದು ಯಾವುದಾದರೂ ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಆರೋಪಿಗಳ ಮೇಲೆ ಯಾವುದಾದ್ರೂ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಹಬ್ಬ ಹರಿದಿನಗಳು ಬರುವಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಜಾತ್ರೆಗಳು ಬರುವಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಇವರಿಂದಾಗಿ ಹದಗೆಡ್ತದೆ ಅಂತ ಹೇಳುವಂಥ ಉದ್ದೇಶದಿಂದ ಅವರ ಮೇಲೆ ಮುನ್ನೆಚ್ಚರಿಕೆ ಕ್ರಮವಾಗಿ 107 ಸೆಕ್ಷನ್ ಹಾಕುವಂಥ ಒಂದು ಕಾನೂನಿದೆ. ಅದಕ್ಕೆ ಒಬ್ಬರು ದಂಡಾಧಿಕಾರಿ, ಒಬ್ಬರು ತಹಸೀಲ್ದಾರ್ ಅದಕ್ಕೆ ಜಾಮೀನು ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಅದಕ್ಕೆ ಮುಚ್ಚಳಿಕೆ ಬರೆದು ಬಿಟ್ರೆ. ಆದರೆ ನಮ್ಮ ಈ ಹೋರಾಟ ಮಾಡಿ ಅಂತ ಹೇಳಿಕೊಂಡು 3 ಸಹೋದರಿಯರು ಸ್ಟೇಷನ್ಗೆ ಹೋಗಿ ಕೇಳುವಾಗ ಅವರ ಮೇಲೆ 107 ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಇದು ಎಂತ ನಾಚಿಕೆಗೇಡಿನ ಸರ್ಕಾರ ನಿಮ್ದು. ಈಗ ನೀವು ಹೇಳಿ, ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಯಾರ ಪರವಾಗಿದೆ? ಯಾರ ಪರವಾಗಿದೆ? ಚಡ್ಡಿಗಳ ಪರವಾಗಿದೆ. ಯಾಕೆ ಅಂತಂದ್ರೆ ಚಡ್ಡಿಗಳ ಮಾತು ಕೇಳಿಲ್ಲ ಅಂದ್ರೆ ಇವ್ರ ಚಡ್ಡಿ ಅವ್ರು ಬಿಚ್ತಾರೆ. ಆದ್ರೆ ಇಂಥ ಒಂದು ಬಹಳ ನೋವಿನಿಂದ ಹೇಳ್ತೀನಿ ನಾನು, ಬಹಳ ನೋವಿನಿಂದ ಹೇಳ್ತಾರೆ ಅಂತದ್ದು. ಇಂಥ ಒಂದು ಕಾಂಗ್ರೆಸ್ ಅನ್ನ ನಂಬಿ, ಇಂಥ ಒಂದು ಮಾತೃದ್ರೋಹಿ ಕಾಂಗ್ರೆಸ್ ಅನ್ನ ನಂಬಿ, ಇಂಥ ಒಂದು ನಂಬಿಕೆ ದ್ರೋಹಿ ಕಾಂಗ್ರೆಸ್ ಅನ್ನ ನಂಬಿ ಈ ಕರ್ನಾಟಕದ ಸುಮಾರು 100% ಮತದಾರರು ಏನು ಮುಸಲ್ಮಾನರಿದ್ರು, ಅದರಲ್ಲಿ 92% ಮುಸಲ್ಮಾನರ ಮತದಾರರು ಕಾಂಗ್ರೆಸ್ಗೆ ವೋಟ್ ಕೊಟ್ಟರು. ಆ ವೋಟ್ಗಳ ಒಟ್ಟು ಮೊತ್ತ 52ರಿಂದ 55 ಲಕ್ಷ ಮತಗಳು. ದಲಿತರು 67% ವೋಟನ್ನು ಕೊಟ್ಟರು. ಅದರ ಪರಿಣಾಮ ಏನಾಗಿದೆ? ದಲಿತರ ಅಭಿವೃದ್ಧಿಗೋಸ್ಕರ ಮೀಸಲಾಗಿಟ್ಟಿದ್ದಂತಹ 34,000 ಕೋಟಿ ರೂಪಾಯಿಯಲ್ಲಿ 11,000 ಕೋಟಿ ರೂಪಾಯಿನ ಕಳ್ಳತನ ಮಾಡಿದ್ರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 92% ವೋಟನ್ನು ಕೊಟ್ಟಂತಹ ಮುಸಲ್ಮಾನರ ಹಕ್ಕುಗಳ ಬಗ್ಗೆ, ಮುಸಲ್ಮಾನರ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿಗಳನ್ನ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡಿತು. ತಲಪಾಡಿ ದೇವಿನಗರದ ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜ್ ಬಕ ಆಸ್ಪತ್ರೆಡ್ ಜನವರಿ 21 ಜೀವನಾಡಿ ತರಬೇತಿ ಶಿಬಿರ ದೀವೊಂದುನೊಂದು ಶಾರದಾ ಸಮೂಹ ಸಂಸ್ಥೆನ ಗುರುಕಾರ್ಯರ ಡಾಕ್ಟರ್ MB ಪುರಾಣಿಕ್ ಸುದ್ದಿ ಕುಟ್ಟುಡು ತೆರಿಪಾದಿರ.
ಶಾರದಾ ಸಮೂಹ ಸಂಸ್ಥೆಲನ ಗುರುಕಾರ್ಯರು ಡಾಕ್ಟರ್ MB ಪುರಾಣಿಕ್ ಸುದ್ದಿ ಕೊಟ್ಟಡು ಪಾತಿರ್ದು ತಲಪಾಡಿ ದೇವಿನಗರುಡುಪ್ಪನ ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜು ಬೊಕ್ಕ ಆಸ್ಪತ್ರೆಡ್ ಜನವರಿ 20 ಜೀವನಾಡಿ ತರಬೇತಿ ಶಿಬಿರ ದಿವೊಂದುಂಡು ಬೊಂಬಾಯಿದ ನಾಡಿಗುರು ಪ್ಲಸ್ ಚಿಕಿತ್ಸಾ ತರಬೇತಿ ಬೊಕ್ಕ ಸಂಶೋಧನಾ ಕೇಂದ್ರದ ನಿರ್ದೇಶಕರ ನಾಡಿಗುರು ಆಚಾರ್ಯ ಸಂಜಯ್ ಕುಮಾರ್ ಸಿ ಚಾರ್ಜೆಡ್ ಕಾರ್ಯಕ್ರಮಟ್ಟು ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ದೆತನ್ವರಂದು ಪಂಡಿರ ಶಿಬಿರ ಕಾಂಡು ಒರಂಬೇಗ ಶುರುವಾದ ಬಯ್ಯ 5 ಮಠ ಉಪ್ಪುಂಡು ಆಯುರ್ವೇದ ಕೆಲಸುಡುಪುನಕ್ಲು ಆಯುರ್ವೇದ ಬರವ ಕಲ್ಪನಕ್ಲು ಪಾಲ್ದೆತನಲೆಂದು ಪುರಾಣಿಕ್ ಪಂಡಿರ ಟ್ರಸ್ಟಿ ಸಮೀರ್ ಪುರಾಣಿಕ್ ಪ್ರಿನ್ಸಿಪಾಲರು ದಯಾನಂದ ಕಟೇಲ್ ಪ್ರಿನ್ಸಿಪಾಲರು ಡಾಕ್ಟರ್ ಸಂದೀಪ್ ಬೇಕಲಬಕ ಡಾಕ್ಟರ್ ಶಶಾಂಕ್ ಸುದ್ದಿ ಕೊಟ್ಟಡಿಕ್ತೇರ. ಮುಖ್ಯವಾಗಿ 20ನೇ ತಾರೀಕು ನಡೆಯುವಂಥ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪರಿಸರದಲ್ಲಿ ನಡೀತಕ್ಕಂಥ ಜೀವನಾಡಿ ತರಬೇತಿ ಶಿಬಿರ ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರ್ಯಾಗಾರ. ಸುಮಾರು 100 ಜನ ಡಾಕ್ಟರ್ಸು ವಿದ್ಯಾರ್ಥಿಗಳೆಲ್ಲ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ. ನಮಗೆಲ್ಲ ಗೊತ್ತಿದೆ, ಯಾವುದೇ ರೀತಿಯ ಒಂದು ಇನ್ಸ್ಟ್ರೂಮೆಂಟಲ್ ಬೇರೆ ರೀತಿಯ ಒಂದು ಚಿಕಿತ್ಸಕ ಇದನ್ನು ಪ್ರಯೋಗ ಮಾಡದೆ ಕೇವಲ ನಾಡಿ ಬಡಿತವನ್ನು ನೋಡಿ ಅನುಭವಿಸಿ ವ್ಯಕ್ತಿಗ ದೈಹಿಕ ಮಾನಸಿಕ ಅದೇ ರೀತಿ ಇಮೋಷನಲ್ ಈ ಥರ ಭಾವನಾತ್ಮಕ ಸಮಸ್ಯೆಗಳು ಏನಿದೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಚಿಕಿತ್ಸೆಯನ್ನು ಕಂಡುಕೊಳ್ಳುವಂಥ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕ್ರಮ. ಸುಳ್ಯಡ್ ಬಜ್ಜೆಗ್ ಬೈತಿನ ಮಂಜಲ್ ಸಿಕ್ಗ್ ಬೇಜಾರಾದ ಅಲೆಟ್ಟಿ ಗ್ರಾಮದ ಬಡ್ಯಡ್ಕದ ಜಗದೀಶ್ ಬೆಳ್ಳಂಗಾರ್ ಜೀವದೊತ್ತಂದರ ಇಂದಕ್ಕೆ ಸರ್ಕಾರ ಕೃಷಿ ಅಧಿಕಾರುలు ಬಕ ಕೃಷಿ ವಿಜ್ಞಾನಿಗಳು ಸೀದಾ ಜವಾಬ್ದಾರಿಯಿಂದ ರೈತ ಸಂಘದ ಜಿಲ್ಲಾ ಗುರುಕಾರ್ಯರು ವಾಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ದೂರ್ದೇರ. ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಗುರುಕಾರ್ಯರು ಆಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತಿರ್ದು ಏತೋ ವರ್ಷದ ದುಂಬು ತೋಜಿದಿನ ಬಜ್ಜಿ ಪುರಿಸಿಕನ ನಿಯಂತ್ರಣ ಮಲ್ಪರೆ ಬೊಕ್ಕ ಬದಲಿ ವ್ಯವಸ್ಥೆ ಮಲ್ತು ಕೊರಿಯರೆ ಸರ್ಕಾರ ಇಡೀ ಸೋತು ಪೋತನು ಪಂಡ್ಯರ. ರಾಜ್ಯ ಸಮಿತಿ ಕಾಯಂ ಲೆಪ್ಪುದ ಸದಸ್ಯರು ಸಣ್ಣಿಡು ಸುಜಾ ಪಾತಿರ್ದು ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಬರ ಪರಿಹಾರ ಇಚಾರೋಡು ರೈತ ಕುಲೋಕು ಅಪಚಾರ ಮಾಪನಂಚಿನ ಪಾತಿರ ಪಂತ್ಯರ ಅಂಚಾದ ಮುಖ್ಯಮಂತ್ರಿ ರೆಂಚಿನ ಸ್ಥಾನದ ದಿತ್ತುಪಾಡುಡು ಒತ್ತಾಯ ಮಲ್ತೆರ. ಸುದ್ದಿ ಕೊಟ್ಟಡು ಜಿಲ್ಲಾ ಒತ್ತು ಗುರುಕಾರ್ಯರ ಆಲ್ವಿನ್ ಮ್ಯಾನೇಜರ್ಸ್ ಸುಳ್ಯ ತಾಲೂಕು ಗುರುಕಾರ್ಯರು ಲೋಲಜಾಕ್ಷ ಭೂತಕಲ್ ಪ್ರಧಾನ ಕಾರ್ಯಂತರ ಭರತ್ ಸುದ್ದಿ ಕೊಟ್ಟಡಿದ್ದಾರೆ. ಅಡಿಕೆ ನಮ್ಮ ಜಿಲ್ಲೆಯ ಒಂದು ವಾಣಿಜ್ಯ ಬೆಳೆ ಆಗಿದೆ. ಇಲ್ಲಿ ಅನೇಕ ರೈತರು ಅದರಿಂದ ಬದುಕು ನಡೆಸುವಂಥ ಪರಿಸ್ಥಿತಿ ಇತ್ತು. ನಾವು ಇಡೀ ದೇಶದಲ್ಲಿ ಆತ್ಮಹತ್ಯೆಗಳು ನಡೆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಆತ್ಮಹತ್ಯೆಗಳು ನಡೆದಿರಲಿಲ್ಲ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಆತ್ಮಹತ್ಯೆಗಳು ನಮ್ಮ ಜಿಲ್ಲೆಗೆ ಕೂಡ ಕಾಲಿಟ್ಟಿವೆ. ಇದಕ್ಕೆ ಒಂದು ಮುಖ್ಯ ಕಾರಣ ಏನೆಂದರೆ ಅಡಿಕೆಗೆ ಬಂದ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ. ಈ 2 ರೋಗಗಳು ಭಾಳ ಗಂಭೀರವಾಗಿ ರೈತರ ಆದಾಯದ ಮೇಲೆ ಪರಿಣಾಮ ಬೀರಿದ್ದರಿಂದ ಭಾಳ ಸಂಕಷ್ಟಕ್ಕೆ ರೈತರು ಒಳಗಾಗಿದ್ದಾರೆ. ಈಗ ಹಳದಿ ಎಲೆ ರೋಗ ಬಂದು ಅನೇಕ ವರ್ಷಗಳಾದವು. 92ರಲ್ಲಿ ಮೊದಲು ಇದನ್ನು ರೈತರ ತೋಟದಲ್ಲಿ ಕಂಡುಕೊಂಡಾಗ ಇವತ್ತು ಕೂಡ CPCR ಆಗಲಿ ಯಾವುದೇ ವಿಜ್ಞಾನಿಗಳಾಗಲಿ ಇದಕ್ಕೆ ಸಮರ್ಪಕವಾದ ಸಂಶೋಧನೆ ಮಾಡಿ ಇದು ಈ ರೋಗಕ್ಕೆ ಕಾರಣ ಏನಂತ ಇವರಿಗೆ ಹುಡುಕಲಿಕ್ಕೆ ಆಗಲಿಲ್ಲ. ಉಡುಪಿ ಜಿಲ್ಲೆ ಪಡುಬಿದ್ರದ ಪಡುಬಿತ್ಲು ಜಾರಂದ ಎಬಕ ಬಂಟ ದೈವಸ್ಥಾನಡು ವರ್ಷದ ನೇಮ 2 ದಿನ ನಡೆತಂಡ. ಜಾರದ ಜತ್ತಿ ಬೈದಿರೆಗ್ ಒಲಿದು ಬತ್ತಿನ ಪೊಸ ದೈವ ಒಂಜಿ ಜಾರರ್ದು ಜಾರಂದಯಾದ ಅವಲು ನೆಲೆ ಉರ್ದು ಅಲ್ಪಡ್ದು ತೋಕುರ ಗುತ್ತು ಕುಮಾರಕೋಟೆ ಕಾವುರಕೋಟೆ ಇಂಚ ಬೊಳ್ಳಿ ಕುದುರೆ ಏರೊಂದು ಬೊಳ್ಳಿ ತತ್ರ ಬೊಳ್ಳಿ ಸುತ್ತಿಗೆ ಸಕನದ ಬಿಡಿ ಸೊನ್ನೆ ಕೊಂಬು ಬಾರು ಚೌಲ ಪಂಚ ಜೀಟಿಗೆ ಇಂಚ ಸರ್ವ ಬಿಡ್ದೊಲಿಡು ಸವಾರಿ ಪೋದು ಇಡಿಯಬೂಡು ಬಪ್ಪನಾಡು ನಡುಕುದ್ರು ನಡುಚಾವಡಿ ಕಾರ್ನಾಡು ಧರ್ಮಸ್ಥಾನ ಕಾರ್ನಾಡು ಬಾಗಂದಡಿ ಚಿತ್ರಾಪುರ ಹೆಜಮಾಡಿ ಕುಜುಮಮ್ಮನೊಟ್ಟಿ ಇಂಚ ನಿಲೆವುರೊಂದು ಬತ್ತಿನ ಜಾಗನೆ ಪಡುಬಿದ್ರದ ಪಡುಬಿತ್ಲಾದುಂಡು. ಉಡುಪಿ ಜಿಲ್ಲೆದ ಪಡುಬಿದ್ರದ ಜಾರಂದಯ ಬಕ ಬಂಟ ದೈವಸ್ಥಾನಡು ಮೈಸಂದಾಯ ಜಾರಂದಯ ಬಂಟ ಜುಮಾದಿ ಬಕ ಪರಿವಾರ ದೈವಲೆನ ವರ್ಷದ ನೇಮ 2 ದಿನ ನಡೆತಂಡ. ಶುಕ್ರವಾರ ರಾತ್ರಿ 9 ಮೈಸಂದಾಯ ನೇಮ ಆದ 5 ಬಕ ಜಾರಂದಯ ಬಂಟ ದೈವಲೆನ ನೇಮ ನಡೆತಂಡ. ಊರು ಪರ ಊರ್ಲೆನ ಭಕ್ತಿರು ಪಡ್ಡೆ ಬಿತ್ಲು ಗ್ರಾಮದಕ್ಲು ನೇಮ ತೂದು ಬೂಲ್ಯ ಪುಡ್ಸೋದೇ ತೊಂಡೆರ. ಪಡುಬಿತ್ಲು ಗ್ರಾಮದ ಗುರಿಕಾರ್ಯರು ಪಡುಬಿತ್ಲು ದೈವಸ್ಥಾನ ಸೇವಾ ಸಮಿತಿದಕ್ಲು ಮುಂಬಯಿ ಸಮಿತಿದಕ್ಲು ಅನ್ನ ಸಂತರ್ಪಣಾ ಸಮಿತಿದಕ್ಲು ಸಾನದ ಇಲ್ಲದಕ್ಲು ಪಾಲ್ದೆ ತೊಂಡೆರ.
ಮನಮೆಂಚಾವ್ ಮುಡ್ದು ಮತ್ತರ್ನ ಮುಡ್ದು ಎಂಗಲ್ಲ ಕಚ್ಚಿನ ಇಡಗಿನಿತ ನಮ್ಮ ಕುಡ್ಲ ತುಳುವಾಡ್ತಿಲು ಮುಗಿಂಡು ಸೊಲ್ಮೆಲು.